ಹಾಯ್ ಹಲೋ ನಮಸ್ಕಾರ ಮಾತಿರೆಗ್ಲ ಯಾನಿಕ್ಲೆ ನಮ್ಮ ಮೊಕ್ಕಿದ ಅಂಕಿತ ಬಿರ್ವಾಸ್ ಇನ್ನು ಒಂಜಿ ಯಾನಿ ಎಡ್ಡೆ ವ್ಲಾಗ್ ಮಂತಂದುಲೆ ದಾದ ಪಂಡ ಮಾತಿರೆಗ್ಲ ಇಪ್ಪು ನಂಚಿನೊಂಜಿ ಮಲ್ಲ ಪ್ರಾಬ್ಲಮ್ ಪಂಡ ಹೇರ್ ಫಾಲ್ ಪ್ರಾಬ್ಲಮ್ ಅವೆಟ್ಲ ಬ್ಯಾಂಗ್ಳೂರ್ ಇಪ್ಪುನಕ್ಲೆ ಗೊತ್ತುಂಡು ಏತ ಹೇರ್ ಫಾಲ್ ಆಪುಂಡು ಪಂಡದು ಐಕ್ ಮಾತಿಗ್ಲ ಒಂಜಿ ಸೊಲ್ಯೂಷನ್ ತಿಕ್ಕುದು ನೊಂಜಿ ಸಾನ್ವಿ ಹರ್ಬಲ್ಸ್ ಪನ್ಪುನೊಂಜಿ ಆಯಿಲ್ ಇಂದು ಪುತ್ತೂರ್ದಾರೆ ಇಲ್ಲಲ್ ಮನ್ಪುನಂಚಿನ ಆಯಿಲ್ ನಕ್ಲೆ ಇಲ್ಲಡಿಗೆ ಪೋದು ತೂಪ ನಿಕ್ಲೆಗ್ ದಾದ ಮತ್ತೆ ಐಟಮ್ ಪಾಡ್ವೇರು ದಾದನ್ನ ಸೈಡ್ ಎಫೆಕ್ಟ್ಸ್ ಉಂಡ ದಾದಂದು ಪೂರ ಮಾತಲ್ಲ ನಿಕ್ಲೆಗ್ ಎದುರುಡೆ ತೊಯ್ಪಲೆ ನಮ್ಮ ಮಕ್ಳ ಇಲ್ಲಡಿಗೆ ಪೋಯ್ ಹಾಯ್ ಗೈಸ್ ಸಾನ್ವಿ ಹರ್ಬಲ್ಸ್ ಪಂಪನ ಆಯಿಲ್ ಮಂತನ ಅಡಿಗೆ ಅನಿತೆ ಬೈದೆ ಇದುವೇ ಸಾನ್ವಿ ಹರ್ಬಲ್ ಆಯಿಲ್ ನೆಟ್ ಯೂಸ್ ಮಂತನ ಕಸ್ಟಮರ್ ನಕ್ಲಿಕ್ ಪೂರ ಎಡ್ಡೆ ರಿಸಲ್ಟ್ ತಿಕ್ಕದಂಡು ಬೊಕ್ಕ ನೆಟ್ ಎಡ್ಡೆ ರಿವ್ಯೂ ಬೈದಂಡು ಸೊ ಅಂಚಾದ ರಿವ್ಯೂ ಮಾತಲ್ಲ ಏನ ಸೈಡೆಡ್ ಪಾಡ್ರೆ ತೂ ಒಂದಿಪ್ಪಲೆ ಅಂಚಾದ ಇದಕ್ಕೆ ದಾದ ಮತ್ತೆ ಐಟಮ್ ಯೂಸ್ ಮನ್ಪೇರಿ ಏತ್ ಐಟಮ್ ಯೂಸ್ ಮನ್ಪೇರಿ ಪಂಡದ ಆರೆಡನಕೇನ್ಗ ಬಲೆ ಅತುಲ ಇಂಬೇರೆ ಮನ್ಪುನೆ ಒಂದು ಪೂರ ಆಯಿಲ್ಸ್ ಪೂರ ಸೊ ಈತ ಐಟಮ್ಸ್ ಉಂಡು ಈತ ಐಟಮ್ಸ್ ಒಂದು ದಾದಿಕ್ ಮತ್ತೆ ಯೂಸ್ ಹಾಕೊಂಡು ದಾದ ಮತ್ತೆ ಬೆನಿಫಿಟ್ಸ್ ತಿಕ್ಕೊಂಡು ಬಂದದ್ದು ಆರೆ ಪನ್ಪೇರು ನೀವು ಎಷ್ಟು ವರ್ಷದಿಂದ ಇದು ಮಾಡ್ತಿದ್ದೀರಾ? ಇದು ಒಂದು 6 ತಿಂಗಳು ಆಯಿತು ನಾನು ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗಲ್ಲಿ ನಾನು ಹರ್ಬಲ್ ಆಯಿಲ್ ಮಾತ್ರ ಮಾಡ್ತಾ ಇದ್ದೆ. ಅದರಿಂದ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದ್ದೆ. ಎಲ್ಲರಿಗೆ ಒಳ್ಳೆ ಬೆನಿಫಿಟ್ಸ್ ಎಲ್ಲ ಇತ್ತು. ಎಲ್ಲರಿಗೆ ಹೇರ್ ಪ್ರಾಬ್ಲಮ್ಸ್ ಹೇರ್ ಫಾಲ್ ಇತ್ತು, ಅದು ಕೂಡ ತುಂಬ ಕಡಿಮೆ ಆಗಿದೆ. ಡ್ಯಾಂಡ್ರಫ್ ಇಶ್ಯೂ ಕೂಡ ಸಾಲ್ವ್ ಆಗಿದೆ. ಮತ್ತು ಎಲ್ಲರೂ ಹೇಳಿದ್ರು ನೀವು ಶ್ಯಾಂಪೂ ಒಂದು ಟ್ರೈ ಮಾಡಬೇಕು. ಹಾಗೆ ನಾನು ಶ್ಯಾಂಪೂ ಟ್ರೈ ಮಾಡಿದೆ, ಬಟ್ ಅದು ಅಷ್ಟು ಸಕ್ಸಸ್ ಆಗಲಿಲ್ಲ. ಆ ಕಾರಣ ನಾನು ಮತ್ತೆ ಕೇರಳದಲ್ಲಿ ಆಯುರ್ವೇದಿಕ್ ಟ್ರೈನಿಂಗ್ ಸೆಂಟರ್ ಉಂಟು. ಅವರೆಲ್ಲ ಶ್ಯಾಂಪೂ, ಹೇರ್ ಆಯಿಲ್ ಮತ್ತು ಫೇಸ್ ಬಗ್ಗೆ ಅದು ಎಲ್ಲ ಹೇಳಿಕೊಡ್ತಾರೆ. ಹಾಗೆ ಅಲ್ಲಿ ಹೋಗಿ ನಾನು ಟ್ರೈನಿಂಗ್ ತಗೊಂಡಿದ್ದೇನೆ. ಮ್ಯಾಮ್, ಇದಕ್ಕೆ ಎಷ್ಟು ಐಟಮ್ಸ್ ಎಲ್ಲ ಯೂಸ್ ಮಾಡ್ತೀರಾ ನೀವು? ಇದರಲ್ಲಿ ಮಿನಿಮಮ್ 35 ಐಟಮ್ಸ್ ಉಂಟು. ಓಕೆ, ಸೊ ಏನೆಲ್ಲ ಐಟಮ್ಸ್ ಯೂಸ್ ಮಾಡ್ತೀರಾ? ಯಾವುದ್ಯಾವುದಕ್ಕೆ ಬೆನಿಫಿಟ್ಸ್ ಎಲ್ಲ ಹೇಳ್ಬೋದಾ? ಓಕೆ, ಹೇಳಿ. ಇದು ಫಸ್ಟ್ ಐಟಮ್, ಮೇನ್ ಐಟಮ್ ನಮ್ಮದು ನೆಲ್ಲಿಕಾಯಿ. ಇದು ಕೂದಲು ಬ್ಲ್ಯಾಕ್, ಇದು ಯೂಸ್ ಮಾಡಿದ್ರೆ ಕೂದಲು ಬ್ಲ್ಯಾಕ್ ಆಗ್ತದೆ. ಮತ್ತು ಮೆಹಂದಿ ಸೊಪ್ಪು, ನುಗ್ಗೆ ಸೊಪ್ಪು, ಜಾಸ್ಮಿನ ಸೊಪ್ಪು ಮತ್ತು ವೀಳ್ಯದೆಲೆ ಇದು ಯೂಸ್ ಮಾಡ್ತೇವೆ ನಾವು ಇದರಲ್ಲಿ. ಇದು ಓನಿಯನ್, ಇದರಲ್ಲಿ ಕೂದಲು ಸ್ಟ್ರಾಂಗ್ ಆಗ್ತದೆ. ಮತ್ತು ಮೇನ್ ಐಟಮ್ ರೋಸ್ಮೇರಿ, ಅಲೋವೆರಾ, ಇದರಲ್ಲಿ ಕೂದಲು ರೀಗ್ರೋತ್ ಆಗ್ತದೆ. ಇದು ಸುಮಾರು ಹುಡಿಗಳು ಉಂಟು, ಹರ್ಬ್ಸ್ ಉಂಟು. ಇಂಡಿಗೋ ಪೌಡರ್, ತ್ರಿಫಲಾ ಪೌಡರ್, ಮತ್ತು ಭೃಂಗರಾಜ, ಬ್ರಾಹ್ಮಿ, ಹಳದಿ ಅಷ್ಟು ಎಲ್ಲ ಹಾಕಿ, ಇದು ಹರ್ಬ್ಸ್ ಎಲ್ಲ ಹಾಕಿ ಇದು ಮಾಡ್ತೇವೆ ನಾವು. ಮತ್ತು ಇದು ಗರ್ಗ ಗಿಡ ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು. ಮತ್ತು ಇದು ಪೆಪ್ಪರ್, ಇದು ಪಚ್ಚ ಕರ್ಪೂರ, ಫ್ಲ್ಯಾಕ್ಸ್ ಸೀಡ್, ಇದು ಜಿಂಜರ್, ಅಷ್ಟು ಎಲ್ಲ ಐಟಮ್ಸ್ ಹಾಕಿ ನಾವು ಇದು ಹರ್ಬಲ್ ಆಯಿಲ್ ಮಾಡ್ತೀವಿ. ಸಹದೇವಿ ಆಯಿಲ್, ಇದು ಶೀತ ಪ್ರಾಬ್ಲಮ್, ಕಫ ಪ್ರಾಬ್ಲಮ್ ಇದ್ದವರಿಗೆ ಇದು ಎಣ್ಣೆ ಬೆಸ್ಟ್ ರಿಸಲ್ಟ್ ಕೊಡ್ತದೆ. ಮತ್ತು ಮೈಗ್ರೇನ್ ಇದ್ದವರಿಗೆ ಕೂಡ ಇದು ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ. ಅದಕ್ಕೆ ರಿವ್ಯೂಸ್ ಎಲ್ಲ ಉಂಟು ನನ್ನ ಹತ್ರ. ಮತ್ತು ಇದು ನೆಕ್ಸ್ಟ್ ಆಯಿಲ್ ನಮ್ಮದು ಮುರಿಬೆಣ್ಣೆ ಆಯಿಲ್. ಇದು ಮಕ್ಕಳು ಎಲ್ಲ ಇದ್ದವರಿಗೆ ಮನೆಗೆ ಇದು ಎಣ್ಣೆ ಇರಲೇಬೇಕು. ಅದೇ ಗಾಯ ಏನೋ ಆಗಿದ್ರೆ, ಇಲ್ಲಾಂದರೆ ಕಿಚನಲ್ಲಿ ಏನು ಬರ್ನ್ ಏನೋ ಆಗಿದ್ರೆ ಇದು ಎಣ್ಣೆ ಹಚ್ಚಿದರೆ ಬೇಗ ಗುಣ ಕೊಡ್ತದೆ. ಮತ್ತು ಇದು ನೆಕ್ಸ್ಟ್ ನಮ್ಮದು ಸ್ವರ್ಣ ಆಯಿಲ್ ಆದರೆ ಇದು ರಾತ್ರಿ ಯೂಸ್ ಮಾಡುವಂಥದ್ದು ಆಯಿಲ್. ಇದು ರಾತ್ರಿ ನಾವು ಫೇಸ್ ವಾಶ್ ಮಾಡಿ ಇದು ಹಚ್ಚಿದರೆ ಇದು ವಿದಿನ್ 21 ಡೇಸ್ ನಿಮಗೆ ರಿಸಲ್ಟ್ ಕೊಡ್ತದೆ. ಇದರಲ್ಲಿ ಟ್ಯಾನಿಂಗ್ ಪ್ರಾಬ್ಲಮ್ ಏನಿದ್ರೆ, ಮತ್ತು ಆ್ಯಂಟಿ ಏಜಿಂಗೋಸ್ಕರ, ಮತ್ತು ಯಾವುದು ಕಲೆ ಯಾವುದು ಇದ್ದರೆ, ಬ್ಲ್ಯಾಕ್ ಸ್ಪಾಟ್ ಏನೋ ಇದ್ದರೆ ಇದರಲ್ಲಿ ಗುಣ ಆಗ್ತದೆ ಬೇಗ. ಮತ್ತು ಇದು ನೆಕ್ಸ್ಟ್ ನಮ್ಮದು ಡೈ ಆಯಿಲ್ ಯೂಸ್ ಮಾಡಬೇಕಾದ್ರೆ ಇದು ಯಾಕೆ ಯೂಸ್ ಮಾಡೋದಿದ್ರೆ, ವೈಟ್ ಕೂದಲ ಇದ್ದರೆ ಇದು ಹಾಕಿದರೆ ನಿಮ್ಮದು ಕೂದಲ ಬ್ಲ್ಯಾಕ್ ಆಗ್ತದೆ. ಒಮ್ಮೆಲೆ ಆಗೋದಿಲ್ಲ, ಸ್ವಲ್ಪ ಟೈಮ್ ತಗೊಳ್ತದೆ, ಆದರೆ ಬ್ಲ್ಯಾಕ್ ಆಗ್ತದೆ. ಮತ್ತು ನೆಕ್ಸ್ಟ್ ನಮ್ಮದು ಇದು ಪೇನ್ ಆಯಿಲ್, ಇದು ಕೂಡ ಹಾಗೆ ಬೇಗ ಗುಣ ಕೊಡ್ತದೆ. ಬೇಕಾದರೆ ಒಮ್ಮೆ ನೀವು ಟ್ರೈ ಮಾಡಿ. ಇದು ನಮ್ಮದು ಹೇರ್ ಸಿರಮ್, ಓನಿಯನ್ ಫೆನುಗ್ರೀಕ್ಸ್ ಎಲ್ಲ ಹಾಕಿ ಮಾಡಿದ್ದೇನೆ. ಇದು ರಾತ್ರಿ ಹಾಕಬೇಕು ಮಲಗುವಾಗ, ಬೆಳಗ್ಗೆ ವಾಶ್ ಮಾಡ್ಬೋದು. ಇದು ಶ್ಯಾಂಪು ಗ್ರೀನ್ ಲೀಫ್ ಶ್ಯಾಂಪು, ಮತ್ತು ಇದು ಹರ್ಬಲ್ ಶ್ಯಾಂಪು, ಮತ್ತು ಇದು ಓನಿಯನ್ ಶ್ಯಾಂಪು, ಮತ್ತು ಇದು ಓಷನ್ ಶ್ಯಾಂಪು.
ಅಷ್ಟು 5 ಟೈಪ್ ಶ್ಯಾಂಪೂಸ್ ನಮ್ಮ ಹತ್ರ ಉಂಟು. ಇದು ಫ್ಲ್ಯಾಕ್ಸೀಡ್ ಜೆಲ್, ಒನ್ ಟೈಪ್ ಆಫ್ ಕಂಡೀಷ್ನರ್. ಇದು ಹಾಕಿದರೆ ಡ್ರೈ ಕೂದಲು ಸಮಸ್ಯೆ ಏನಿದ್ರೆ ಇದು ಸಾಲ್ವ್ ಆಗ್ತದೆ. ಇದರಲ್ಲಿ ಕೂದಲು ಶೈನ್ ಮತ್ತು ಸಿಲ್ಕ್ ಆಗ್ತದೆ. ಇದು ಹೇರ್ ಮಾಸ್ಕ್ ವೀಕ್ಲಿ ಒನ್ಸ್ ಹಾಕಿದರೆ ನಿಮ್ಮ ಕೂದಲದ್ದು ಡ್ಯಾಂಡ್ರಫ್ ಸಮಸ್ಯೆ ಎಲ್ಲ ಸಾಲ್ವ್ ಆಗ್ತದೆ. ಮತ್ತು ಇದು ಹೇರ್ ಪ್ಯಾಕ್, ಡ್ಯಾಂಡ್ರಫಿಗೆ ಬೆಟರ್ ರಿಸಲ್ಟ್ ಕೊಡ್ತದೆ. ಇದು ಆಯಿಲ್ ಯೂಸ್ ಮಾಡಿದ್ರೆ ಎಷ್ಟು ವೀಕಲ್ಲಿ ನಮಗೆ ರಿಸಲ್ಟ್ ಸಿಗುತ್ತೆ? ಅದು ಹೇಗೆ ಅಂದರೆ ಕೆಲವರಿಗೆ 1 ವೀಕಲ್ಲಿ ಕೂಡ ರಿಸಲ್ಟ್ ಸಿಗ್ತದೆ, ಕೆಲವರಿಗೆ 15 ಡೇಸ್, ಕೆಲವರಿಗೆ 1 ತಿಂಗಳು ಆಗ್ತದೆ. ಈಗ ಕೆಲವರು ಡೈಲಿ ಹಾಕ್ತಾರೆ, ಅವರಿಗೆ ಬೇಗ ರಿಸಲ್ಟ್ ಸಿಗ್ತದೆ. ಈಗ ನಮ್ಮಲ್ಲಿ ಇದ್ದದ್ದು ಎಲ್ಲ ಹಾರ್ಡ್ ವಾಟರ್, ಆ ಕಾರಣ ಸ್ವಲ್ಪ ರಿಸಲ್ಟ್ ಸಿಗ್ಲಿಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಅಂದರೆ 1 ತಿಂಗಳು ಬೇಕೇ ಬೇಕು. ಕೋಲ್ಡ್ ವಾಟರ್ ಯೂಸ್ ಮಾಡಿದರೆ ಬೇಗ ಬೆನಿಫಿಟ್ಸ್ ಅಲ್ಲ, ಕೋಲ್ಡ್ ವಾಟರ್ ಆದರೆ ನೀವು ವಾಮ್ ತುಂಬ ಹಾಟ್ ವಾಟರ್ ಯೂಸ್ ಮಾಡಬಾರ್ದು. ಇದು ವಾಶ್ ಮಾಡುವಾಗ ಸ್ವಲ್ಪ ಮಿನಿಮಮ್ ವಾಮಲ್ಲಿ ಹಾಗೆ ಯೂಸ್ ಮಾಡಬೇಕು. ಮತ್ತು ಕೂದಲ ಟೈಟ್ ಹಾಗೆ ಜಡೆ ಟೈಟ್ ಕಟ್ಟಬಾರ್ದು, ತುಂಬ ಉಂಟು ಅದರಲ್ಲಿ. ಹೇರ್ ಫಾಲ್ ಆಗುತ್ತೆ ಅಂತ. ಹಾಂ ಹೌದು, ಜಡೆ ಟೈಟ್ ಕಟ್ಟಬಾರ್ದು, ಅದರಲ್ಲಿ ಹೇರ್ ಫಾಲ್ ಆಗ್ತದೆ. ಈ ಆಯಿಲ್ ಯೂಸ್ ಮಾಡಲಿಕ್ಕೆ ರಿಸ್ಟ್ರಿಕ್ಷನ್ಸ್ ಏನಾದರೂ ಇದೆಯಾ? ಏನಿಲ್ಲ, ಹಾಗೆ ಏನಿಲ್ಲ. 6 ತಿಂಗಳು ಮಕ್ಕಳು ಕೂಡ ಇದು ಎಣ್ಣೆ ಯೂಸ್ ಮಾಡಬಹುದು. ಇದು ತೊಂದರೆ ಏನೂ ಇಲ್ಲ, ಅದು ಶೀತ ಏನೂ ಆಗುದಿಲ್ಲ. ಇದು ಎಣ್ಣೆ ಮಾಡಲಿಕ್ಕೆ ನಮಗೆ ಮಿನಿಮಮ್ 3 ದಿನ ಬೇಕು. ಅದಕ್ಕೆ ಇದರಲ್ಲಿ ಶೀತ ಆಗುವಂಥದ್ದು ಪ್ರಾಬ್ಲಮ್ ಬರುವುದಿಲ್ಲ ಯಾರಿಗೂ ಕೂಡ. ಅಂದರೆ ಏನು ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ಎಲ್ಲ ಹರ್ಬಲ್ ಪ್ರಾಡಕ್ಟ್ಸ್, ಯಾವುದು ಕೆಮಿಕಲ್ ಇಲ್ಲ, ಎಂತ ಕೂಡ ಇಲ್ಲ ಇದರಲ್ಲಿ. ಕಸ್ಟಮರ್ ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು? ಒಂದು ವಾಟ್ಸಪ್ ನಂಬರ್ ಉಂಟು, ಅವರು ಬೇಕಾದರೆ ವಾಟ್ಸಪ್ಪಲ್ಲೇ ಮಾತಾಡ್ಬೋದು, ಇಲ್ಲಾದರೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು ಅವರು. ನಾವು ಎಲ್ಲ ಗುಜರಾತ್, ಪೂನಾ ಎಲ್ಲ ಕಡೆ ನಾವು ಇದು ಡಿಸ್ಪ್ಯಾಚ್ ಮಾಡ್ತೇವೆ. ಅದರಲ್ಲಿ ದೂರಿದ್ದವರಿಗೆ ಒಂದು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರ್ತದೆ. ಇಲ್ಲಿ ಪುತ್ತೂರವರಿಗೆ ಫ್ರೀ ಶಿಪ್ಪಿಂಗಲ್ಲಿ ಸಿಗ್ತದೆ. ನನಗೆ ಒಂದು ಅಂಗಡಿ ಉಂಟು ಇಲ್ಲಿ, ಪುತ್ತೂರು ವೆಂಕಟರಮಣ ದೇವಸ್ಥಾನ ಹೊರಗಡೆ ಆಗ್ತಾ ಉಂಟು. ಇಲ್ಲಿ ಪುತ್ತೂರವರು ಬರಬೇಕಾದ್ರೆ ಅಲ್ಲಿ ಬರಬೇಕು, ಇಲ್ಲಾಂದರೆ ಮನೆಯಲ್ಲಿ ಕೂಡ ಬರ್ಬೋದು. ವೆಂಕಟರಮಣ ದೇವಸ್ಥಾನ ಹೊರಗಡೆ ಮೇನ್ ರೋಡಲ್ಲಿ ಸಾನ್ವಿ ಹರ್ಬಲ್ಸ್ ಅಂಗಡಿ ಉಂಟು, ಅದರಲ್ಲಿ ವಿಸಿಟ್ ಮಾಡ್ಬೋದು. ಅಲ್ಲಿ ಬೇಕಾದ್ರೆ ಹೋಗಿ ಪರ್ಚೇಸ್ ಮಾಡ್ಬೋದು. ಇಲ್ಲದಿದ್ದರೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಹಾಕಿರ್ತಾರೆ, ಸೊ ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಅಲ್ಲಾದ್ರೆ ಮೆಸೇಜ್ ಮಾಡಿ ಆದರೂ ನೀವು ಆರ್ಡರ್ ಮಾಡ್ಬೋದು. ಈ ಆಯಿಲ್ ಯೂಸ್ ಮಾಡಿದರೆ ಏನೆಲ್ಲ ಬೆನಿಫಿಟ್ ಸಿಗ್ತದೆ? ಇದರಲ್ಲಿ ಈ ಸಾನ್ವಿ ಹರ್ಬಲ್ಸ್ ಆಯಿಲ್ ಯೂಸ್ ಮಾಡಿದರೆ ನಿಮಗೆ ಹೇರ್ ಕೂದಲು ಸ್ಟ್ರಾಂಗ್ ಆಗ್ತದೆ, ಮತ್ತು ಡ್ಯಾಂಡ್ರಫ್ ರಿಲೇಟೆಡ್ ಇಶ್ಯೂ ಎಲ್ಲ ಸಾಲ್ವ್ ಆಗ್ತದೆ, ಮತ್ತು ಹೇರ್ ಫಾಲ್ ಕಮ್ಮಿ ಆಗ್ತದೆ, ಕೂದಲಿಗೆ ಶೈನ್ ಎಲ್ಲ ಬರ್ತದೆ, ಕೂದಲು ರೀಗ್ರೋತ್ ಆಗ್ತದೆ. ಜಸ್ಟ್ ಮುಕ್ಲನ ಅಂಬೆರ ಹೇರ್ ತುಲೆ ಹೆಂಚುಂಡು ಪಂಡದು ಅಂಬೆರು ಯೂಸ್ ಮಲ್ಪೇರೊಂದು ಶೈನಿ ಉಂಡು ತುಲೆ, ಸ್ಟ್ರೈಟ್ ಉಂಡು, ಬೊಕ್ಕ ದಪ್ಪಲ ಉಂಡು ಹೇರ್, ಉದ್ದಲ ಬೈದಂಡು. ಬೇರೆ ಮುಲ್ಪದಾರ ಹತ್ತಿ ಬೇರೆ ಬಾಂಬೆದಾರ ಇಡೇ ಬತ್ತದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರ. ಬೇರೆ ಸಾನ್ವಿ ಹರ್ಬಲ್ಸ್ ಆಯಿಲ್ ಮಾತ್ರ ಮಂತೊಂದು ಇಪ್ಪನತ್ತಿತ್ತೆ, ಬೇರೆ ಬೇತೆ ಬೇತೆ ಪ್ರಾಡಕ್ಟ್ ಪೂರ ಮಂತೊಂದುಲ್ಲೇರು. ಫೇಸ್ ವಾಶ್, ಫೇಸ್ ಪ್ಯಾಕ್, ಹೇರ್ ಮಾಸ್ಕ್, ಬೊಕ್ಕ ಕಂಡೀಷನರ್ ಪೂರ ಮಸ್ತ್ ಐಟಮ್ಸ್ ಮಂತೊಂದುಲ್ಲೇರು. ಇಕ್ಲಿಗೆ ಬೋರ್ಡ್ ನಿತ್ತನ ನಿಕ್ಕೆಲ್ಲ ಆರ್ಡರ್ ಮನ್ಪಲೆ. ಬೇರೆ ಪೂರೆಲ್ಲ ಟ್ರೈನಿಂಗ್ ದೊಂದೇ ಒಂದು ಸ್ಟಾರ್ಟ್ ಮಾಡ್ತಿದ್ದೀನಿ. ದಯಪಣ್ಣ ನೆಟ್ ದಾಲ ಸೈಡ್ ಎಫೆಕ್ಟ್ಸ್ ಇಚ್ಚಿನ ಇಕ್ಲಿಗೆ ಪೂರ ನ್ಯಾಚುರಲ್ ಆದಿಪ್ಪು ನಂಚಿನ ಅವಕ್ಕೋಸ್ಕರನೇ ಅನಿಡೆ ಬತ್ತದು ಪೂರ ತೂಂಗಿದಾದ ಪೂರ ಐಟಮ್ ಪಾಡ್ವೇರು ಪಂಡದು ಅವೆಡ್ ಬುಕ್ಕ ನಿಕ್ಲಿಗೆ ಪನೊಂದುಲ್ಲ ನೇನು ಯೂಸ್ ಮನ್ಪಲೆ ಬಂದದ ರಿಸಲ್ಟ್ ತಿಕ್ಕೊಂಡು ಏನು ಯೂಸ್ ಮಂತನ ನಿಕ್ಲಿಗೆ ಹೇರ್ ಫಾಲ್ ಬೊಕ್ಕ ಡ್ಯಾಂಡ್ರಫ್ ಬೊಕ್ಕ ಹೇರ್ ಪೂರ ಶೈನ್ ಹಾಕೊಂಡು ಸೊ ಮಾತೆಲ್ಲ ಯೂಸ್ ಮಲ್ಪಲೆ ಇಂದು ಪ್ರಾಡಕ್ಟ್ ಬೋರ್ಡ್ ಒಂದಿತ್ತನ ತಿರ್ತು ಪಾರ್ದಿಪ್ಪುನ ನಂಬರ್ಗೆ ಕಾಂಟ್ಯಾಕ್ಟ್ ಮನ್ಪೊಲೆ ನಿಕ್ಲಿಗೆ ಕಾಂಟ್ಯಾಕ್ಟ್ ಮಂತ್ ಮೆಸೇಜ್ ಮನ್ಪೊಲೆ ಅತನ ಕಾಲ್ನ ಮಂತದ ನಿಕ್ಲಿಗೆ ಪರ್ಚೇಸ್ ಮನ್ಪೊಲೆ.